ಕಳೆದ ಹಲವಾರು ವರ್ಷಗಳಿಂದ ಕೆಲವೊಂದು ವ್ಯಕ್ತಿಗಳ ರಾಜಕೀಯ ಪ್ರಭಾವದ ವಿರೋಧದಿಂದ ನೆನೆಗುದಿಗೆ ಬಿದ್ದಿದ್ದ ಸೆಂಟರ್ ಕ್ರಮ ಸಂಖ್ಯೆ 11 ಅಂಬಿತಾಡಿ ಅಂಗನವಾಡಿ ಮಕ್ಕಳ ಭವಿಷ್ಯ ಊರವರ ಹಾಗೂ ವಿವಿಧ ಸಂಘಟನೆಗಳ ಹಾಗೂ ರಾಜಕೀಯ ಪಕ್ಷಗಳ ನಿರಂತರ ಪ್ರಯತ್ನದಿಂದ ಸಫಲತೆಯನ್ನ ಕಂಡಿದೆ. 2018ರಲ್ಲಿ ಊರವರು ಖರೀದಿಸಿದ ಸ್ಥಳದಲ್ಲೇ ಅಂಗನವಾಡಿ ಕಟ್ಟಡ ಪಂಚಾಯತ್ ಬೋರ್ಡ್ ಮೀಟಿಂಗ್ನಲ್ಲಿ ತೀರ್ಮಾನವಾಗಿರುವುದಾಗಿ ಮಂಜೇಶ್ವರ ಪಂಚಾಯತ್ ಕಾರ್ಯದರ್ಶಿ ಜಯಹರಿ ತಿಳಿಸಿದ್ದಾರೆ. ಇಲ್ಲಿಯ ಅಂಗನವಾಡಿ ಮಕ್ಕಳಿಗೆ ಕಲಿಯಲು ಸ್ವಂತ ಕಟ್ಟಡ ಇಲ್ಲದ ಕಾರಣ ಅಲ್ಲಲ್ಲಿ ಶೀಟ್ ಹಾಕಿ ಕಲಿಸಲಾಗ್ತಾ ಇತ್ತು. ಮಳೆ ಸುರಿದ್ರೆ ಸೋರುತ್ತಿರುವ ನೀರಿನಲ್ಲಿ ನೆನೆದುಕೊಂಡು ಮಕ್ಕಳು ಕಲಿತಿರುವ ದೃಶ್ಯಗಳನ್ನು ಈ ಹಿಂದೆ ವಿ4 ನ್ಯೂಸ್ ಹಲವು ಬಾರಿ ಪ್ರಸಾರವನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ 2018ರಲ್ಲಿ ಊರವರು ಒಟ್ಟುಗೂಡಿ ಸ್ಥಳವನ್ನು ಖರೀದಿ ಮಾಡಿ ಪಂಚಾಯಿತಿಗೆ ಬಿಟ್ಟುಕೊಟ್ಟಿದ್ರು. ಆದರೆ ಕೆಲವೊಂದು ವ್ಯಕ್ತಿಗಳ ವಿರೋಧದ ಹಿನ್ನೆಲೆಯಲ್ಲಿ ಅವರು ರಾಜಕೀಯ ಪ್ರಭಾವವನ್ನು ಬಳಸಿ ಊರವರು ಖರೀದಿಸಿದ ಸ್ಥಳದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣ ಊರವರು ಮುಖ್ಯಮಂತ್ರಿಯವರ ಕರುದಲಂ ಕೈತಾಂಗ್ ಅದಾಲತ್ಗೆ ದೂರನ್ನ ನೀಡಿದ್ರು. ಇದರ ಮುಂದುವರಿದ ಭಾಗವಾಗಿ ಉಪ್ಪಳದಲ್ಲಿ ಸಚಿವ ರಾಮಚಂದ್ರ ಕಡನಪಳ್ಳಿಯವರ ಸಮ್ಮುಖದಲ್ಲಿ ನಡೆದ ಅದಾಲತ್ನಲ್ಲಿ ಊರವರು ಸ್ಥಳ ಖರೀದಿಸಿದ 6ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕಟ್ಟಡ ಕಟ್ಟುವಂತೆ ಅದಾಲತ್ ಪಂಚಾಯತ್ ಕಾರ್ಯದರ್ಶಿಗೆ ಸೂಚಿಸಿತ್ತು. ಇದರಂತೆ ಇದೀಗ ಪಂಚಾಯತ್ ಬೋರ್ಡ್ ಸಭೆಯಲ್ಲಿ ಊರವರು ಖರೀದಿಸಿದ ಸ್ಥಳದಲ್ಲೇ ಅಂಗನವಾಡಿ ಕಟ್ಟಲು ತೀರ್ಮಾನಿಸಿರುವುದಾಗಿಯೂ ಇದರ ಕಾಮಗಾರಿಗಾಗಿ 2005-26ರ ಆರ್ಥಿಕ ಯೋಜನೆಯಲ್ಲಿ 1.5 ಲಕ್ಷ ರೂಪಾಯಿ ತೆಗೆದಿರಿಸಿರುವುದಾಗಿಯೂ ಪಂಚಾಯತ್ ಕಾರ್ಯದರ್ಶಿ ತಿಳಿಸಿದ್ದಾರೆ. ಬೀದಿ ಪಾಲಾಗಿದ್ದ ಚಿಣ್ಣರು ಇನ್ನು ಊರವರ ಪ್ರಯತ್ನದಿಂದ ಉತ್ತಮ ಶಿಕ್ಷಣವನ್ನ ಸೂಕ್ತ ಸ್ಥಳದಲ್ಲಿ ಕಲಿಯುವ ಅವಕಾಶವನ್ನ പടിയലിದ್ದಾರೆ. 4 സെന്റ് സ്ഥലം അംഗനവാടിക്ക് കൊടുത്തിട്ടുണ്ടായി. 2018 മുതൽ ഇതുവരെ ഇങ്ങനെ കുറേ ശ്രമിച്ചിട്ട് അതിനെ ആക്കാത്തവരെ കുറേ ആൾ തടഞ്ഞുകൊണ്ടല്ലോ വന്നാൽ പല റീസണും ചൊല്ലിയിട്ട് തടഞ്ഞുകൊണ്ട് വന്നിട്ട് നമ്മൾ കുറേ അദാലത്തിലെല്ലാം പരാതിയിൽപ്പെട്ടിട്ട് ലാസ്റ്റ് കരുതലും കൈത്താങ്ങും താലൂക്ക് അദാലത്ത് ഉപ്പത്ത് പരാതിപ്പെട്ടതിൽ അവരെല്ലാം അന്വേഷിച്ചിട്ട് നമ്മൾ എടുത്തു കൊടുത്ത സ്ഥലത്ത് തന്നെ അംഗനവാടി കെട്ടാൻ വേണ്ടി ഇപ്പോൾ തീരുമാനിച്ചു. നമ്മൾ എടുത്തു കൊടുത്ത 2018 എടുത്തു കൊടുത്ത സ്ഥലത്ത് തന്നെ അംഗനവാടി കെട്ടാൻ വേണ്ടി അവിടുത്തെ തീരുമാനം വന്നിന്. അത് പഞ്ചായത്ത് ബോർഡ് അംഗീകരിച്ചിട്ട് എനിക്ക് പ്രോജക്റ്റ് വെച്ചിട്ട് അതിനെ ക്ലിയർ ആക്കുന്നിട്ട് പഞ്ചായത്തിൻ്റെ അധികൃതരും ചെല്ലി ഞങ്ങൾ. പിന്നെ ഇതിലേക്ക് വേണ്ടി സഹകരിച്ച ഒരുപാട് ആൾക്കാരുണ്ട്. ജില്ലാ പഞ്ചായത്ത് പ്രസിഡന്റ്, പിന്നെ അതുപോലെ നമ്മുടെ മഞ്ചേശ്വര പഞ്ചായത്തിലെ കുറേ മെമ്പർമാരും. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.